ಸರ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರೋಷನ್ ರೊನಾಲ್ಡ್ ಡಿಜೆ ಆಪರೇಟರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಈಗಾಗಲೇ ಸರ್ಕಾರದಿಂದ ಬಂದಂತ ಆದೇಶ ಧ್ವನಿವರ್ಧದ ಮೇಲೆ ನಿಷೇಧ ಹೇರಿರುವಂತದ್ದು. ಸರ್, ಇದರ ಬಗ್ಗೆ ತಾವೇನ್ ಹೇಳ್ತೀರಿ? ಸರ್, ಈಗ ಎಂತ ಆಯ್ತು ಹೇಳಿದ್ರೆ, ನಂಗೆ ಗೊತ್ತಿಲ್ಲ ಈಗ ಬಂದ ಕಮಿಷನರ್ ಅವರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ದುಡಿಯೋ ವರ್ಗವನ್ನು ಈಗಾಗಲೇ ಶೋಷಣೆಗೆ ಮಾಡ್ತಿದ್ದಾರೆ. ಯಾಕೆಂದ್ರೆ ನೋಡಿ, ಕಲ್ಲು ಮಣ್ಣುಗಳು ನಿಲ್ಲಿಸಿ ಈಗ ಒಂದು ಮೇಸ್ತ್ರಿಗಳಿಗೆ ಕೆಲಸ ಇಲ್ಲದಾಗೆ ಮಾಡಿದ್ರು. ಈಗ ಒಂದು ದುಡಿಯುವ ಟೈಮ್ ಅಲ್ಲಿ ಈಗ ಈ ಲೈಟಿಂಗ್ ನವರು, ಸೌಂಡ್ ಸಿಸ್ಟಮ್ ನವರು, ಕಲಾವಿದರು, ಸಿಂಗರ್ಸ್ ನವರು, ಟ್ರ್ಯಾಕ್ ಸಿಂಗ್ ಮಾಡುವವರು, ಡ್ಯಾನ್ಸ್ ಪ್ರೋಗ್ರಾಮ್ ಕೊಡುವ ಡ್ಯಾನ್ಸ್ ಗ್ರೂಪಿನವರು, ಈಗ ಡಿಜೆ ಆಪರೇಟ್ ಮಾಡುವ ಡಿಜೆಗಳಿಗೆ ಯಾರಿಗೂ ಕೆಲಸ ಇಲ್ಲದಾಗೆ ಮಾಡಿದ್ದಾರೆ. ನಾನೊಂದು ಹೇಳುದು, ಸರ್ಕಾರದವರು ಯಾವ್ದಾದ್ರು ಒಂದು ಕೆಲಸ ಕೊಡ್ಲಿ ಇವರಿಗೆಲ್ಲ. ಈಗ ಕಲ್ಲು ಮೇಸ್ತ್ರಿ ಅವರಿಗೆ ಕೆಲಸ ಇಲ್ಲ, ಅವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡ್ಲಿ, ಪೊಲೀಸ್ ಇಲಾಖೆಯಿಂದ ಒಂದು ಕೆಲಸ ಕೊಡ್ಲಿ ಸರ್, ನಾವು ಅದನ್ನಾದ್ರೂ ಮಾಡ್ತೇವೆ. ಈ ದುಡಿಯೋ ವರ್ಗವನ್ನೆಲ್ಲ ನಿಲ್ಲಿಸ್ಕೊಂಡು ಬಂದ್ರೆ ಇದು ಹೇಗಾಗಿದೆ ಹೇಳಿದ್ರೆ, ಈ ಡ್ರಗ್ಸ್ ಗಾಂಜಾಗಳು ಬ್ಯಾನ್ ಹೇಗೆ ಮಾಡಿದ್ರು ನೋಡಿ, ಹಾಗೆ ಈಗ ಈ ಕಲ್ಲು ಬಂದು ಈಗ ನೆಕ್ಸ್ಟ್ ಡಿಜೆ ಬ್ಯಾನ್, ಇನ್ನು ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಬೇರೆ ಉದ್ಯೋಗಕ್ಕೆ ಕೈ ಹಾಕುವರು ಇವರು. ಎಲ್ಲರನ್ನು ಮನೆಯಲ್ಲಿ ಕುತ್ಕೊಳ್ಳಿಸಿ ಇವರು ಎಂತ ಕಾನೂನು ಮಾಡೋದು ಸರ್? ನಾನು ಕೇಳುದು, ಎಲ್ಲರನ್ಸ ಈಗ ಮನೆಯಲ್ಲಿ ಕುತ್ಕೊಳ್ಳಿಸಿ ಇವರು ಒಂದು ಮನೆಯಲ್ಲಿ ಪೊಲೀಸ್ಗಳನ್ನು ಇಡ್ಲಿ, ಮನೆಯಿಂದ ಹೊರಗೆ ಹೋಗ್ಬಾರ್ದು. ಯಾಕಂದ್ರೆ ಇವರಿಗೆ ಕಾನೂನು ಸುವ್ಯವಸ್ಥೆ ಶಿಸ್ತಿನಂದು ಇರ್ಬೇಕಲ್ಲ. ಸೊ ಎಲ್ಲರೂ ಮನೆಯೊಳಗೆ ಇರ್ಲಿ. ಏನು ಕೋವಿಡ್ ಲಾಕ್ಡೌನ್ ಹೇಗೆ ಆಯ್ತು ನೋಡಿ, ಹಾಗೆ ಮಾಡ್ಲಿ ಇವರು. ಇದು ಎಂತ ಇದು? ನಾವು ಯಾವ ದೇಶದಲ್ಲಿ ಇದ್ದೇವೆ ನಮಗೆ ಅರ್ಥ ಆಗ್ತಿಲ್ಲ. ಒಂದು ಸ್ವಾತಂತ್ರ್ಯ ಇಲ್ಲ ಯಾರಿಗೂ ಕೂಡ. ಕಾನೂನು ಬಾಹಿರ ಮಾಡುದಾದ್ರೆ ಅದಕ್ಕೆ ನಿಲ್ಲಿಸುದು ಸರಿ. ಇದು ಕಾನೂನು ಬಾಹಿರ ಎಲ್ಲಿದೆ ಇದು? 10 ಗಂಟೆ ತನಕ ಇದು ಹೇಗಾಗಿದೆ ಹೇಳಿದ್ರೆ, ಆಯೋಜಕರು ನಮಗೆ ಬುಕ್ ಮಾಡ್ತಾರೆ ಸೌಂಡ್ ಸಿಸ್ಟಮ್ ಅನ್ನು, ನಾವು ಹಾಕ್ತೇವೆ ಫಂಕ್ಷನ್ ಅಲ್ಲಿ. ನಾವು ಪೊಲೀಸ್ ಇಲಾಖೆ ಹೇಳಿದಂತೆ 10 ಗಂಟೆಗೆ ಬಂದು ಮಾಡಿದ್ರೆ ಆಯೋಜಕರು ಬಿಡುದಿಲ್ಲ. ಈಚೆಯಿಂದ ಪೊಲೀಸ್ ಇಲಾಖೆ ಬಂದು ಸೀಸ್ ಮಾಡ್ಕೊಂಡು ನಮ್ಮ ಐಟಮ್ ಅನ್ನು ಇಟ್ಕೊಂಡು ಹೋಗ್ತಾರೆ. ನಾವು ಮರು ದಿವಸ ದುಡಿಯುವುದೇ ಯಾವ್ದ್ರಲ್ಲಿ ಹಾಗಾದ್ರೆ? ಆಯೋಜಕರ ಮೇಲೆ ಇವರು ಶಿಸ್ತು ಕ್ರಮ ಕೈಗೊಂಡ್ರೆ ತೊಂದರೆ ಇಲ್ಲ. ಇವರು ಆಚೆಯಿಂದ ಆಯೋಜಕರು ಪೆಟ್ಟು ಹೊಡೆಯುವುದು, ಈಚೆಯಿಂದ ಪೊಲೀಸ್ ಅವರು ಹೊಡೆಯುವುದು. ನಾವು ಏನ್ ಮಾಡುದು ಹೇಳಿದ್ರೆ? ನೀವು ಉದ್ಯೋಗ ಬದಲಿಸಿ ಹೇಳ್ತಾರೆ. ನಾವು ಹುಟ್ಟಿನಿಂದ ಈವರೆಗೂ ಕೆಲಸಗಳನ್ನು ಇಂಥ ಕೆಲಸಗಳನ್ನೇ ಮಾಡಿಕೊಂಡು ಬಂದವರು, ದುಡಿಯುವವರು ಲೈಟಿಂಗ್ ಗಳಲ್ಲಿ. ದುಡಿಮೆ ಬದಲಾಯಿಸಿ ಹೇಳ್ತಾರೆ ಹೇಳಿದ ಕೂಡ್ಲೆ ಪೊಲೀಸ್ ಅವರು. ನೀವು ಕೆಲಸ ಬೇರೆ ನೋಡಿ, ಇವರು ಕೆಲಸ ಕೊಡ್ಲಿ ನಮಗೆ, ನಾವು ಮಾಡ್ತೇವೆ ಬೇರೆ ಕೆಲಸ. ಸರ್ಕಾರಿ ಉದ್ಯೋಗ ಕೊಡ್ಲಿ ಇವರೇ. ಬಾರಿ ಕಷ್ಟ ಸರ್ ಇಂಥದೆಲ್ಲ. ಈ ಇಲ್ಲದ ಅಂದ್ರೆ 10 ಗಂಟೆ ಒಂದು ಪರಿಮಿತಿ ಮಾಡಿದ್ದಾರೆ, ಅದನ್ನು ಶಿಸ್ತಲ್ಲಿ ಮಾಡಿದ್ರೆ ಓಕೆ. ಆಯೋಜಕರನ್ನು ಕರೆಸಿ 10 ಗಂಟೆಗೆ ಬಂದ್ ಮಾಡಿಸಿ ಹೇಳಿದ್ರೆ ಓಕೆ. ಇವರು ಅದು ಕೂಡ ಮಾಡುದಿಲ್ಲ, ಬಂದು ಸೀದಾ ಐಟಮ್ ಸೌಂಡ್ ಸಿಸ್ಟಮ್ ಅನ್ನೆಲ್ಲ ಇಟ್ಕೊಂಡು ಹೋಗ್ತಾರೆ ಸೀಸ್ ಮಾಡಿ. ನಾವು ಮರುದಿವಸ ಇನ್ನೊಂದು ಕಾರ್ಯಕ್ರಮ ಹಾಕ್ಲಿಕ್ಕೆ ಸ್ಪೀಕರ್ಗಳಿಲ್ಲ. ಸರ್, ಈಗ ಸರ್ ಇವತ್ತು ಸಂಜೆ ಮೀಟಿಂಗ್ ಆಗುತ್ತೆ. ನಾವು ಕೂಡ ಹೇಳ್ತಿರೋದು, ನಮಗೆ 10 ಗಂಟೆ ಆದ್ರೂ ನಿರ್ದಿಷ್ಟವಾಗಿ ಒಂದು ಸಮಯ ಕೊಡಿ. ನೀವು ಹಾಕ್ಲೇಬಾರ್ದು ಹೇಳಿದ್ರೆ ಏನು ಮಾಡುದು? ಇದ್ರೆ ತಾವು ನಡೆಸ್ತೀರಿ? ಹೌದು, ಕಾಲಮಿತಿ ಇದ್ರೆ ನಡೆಸ್ತೇವೆ. ನೀವು ಅದು ಕೂಡ ಹಾಕ್ಬಾರ್ದು. ಅವ್ರದ್ದು ಈಗ ಅದು ಸಹ ಇದೆ 50 ಡಿಸಬಿಲಿಟಿ. ನಾವು ಆಪ್ ಹಾಕಿ ಈಗ ಚೆಕ್ ಮಾಡಿದ್ರೆ ನಿಮ್ಮ ಸ್ಟುಡಿಯೋದೊಳಗೆ 70-75 ನಾಯ್ಸ್ ಉಂಟು ಈಗಲೇ ಸ್ಟುಡಿಯೋದೊಳಗೆ. ಇನ್ನು ಸ್ಪೀಕರ್ ಹಾಕಿ ರೆಡ್ಯೂಸ್ ಮಾಡುವಂತ ಸಿಸ್ಟಮ್ ಯಾವ್ದು ಬರ್ಲಿಲ್ಲ ಇನ್ನು ಕೂಡ. ಯಾಕಂದ್ರೆ ಟ್ರಾಫಿಕ್ ನಾಯ್ಸ್ 75 ಮೇಲೆ ಇರುವಾಗ ನಾವು ಸ್ಪೀಕರ್ ಹಾಕಿ, ಅದು ಬೇಸಿಕ್ ನಾಲೆಜ್ ಅಲ್ಲ ಸರ್. ಇನ್ನೊಂದು ನೋಡಿ, ಈಗ ಮುಂಚೆಲ್ಲ 100 ಜನರು ಸೇರ್ತಿದ್ರು, ಸಣ್ಣ ಸ್ಪೀಕರ್ ನಡೀತಿತ್ತು. ಈಗ ಲಕ್ಷಾಂತರ ಜನರು ಸೇರ್ತಾರೆ, ಸಾವಿರಾರು ಜನರು ಸೇರ್ತಾರೆ ಕಾರ್ಯಕ್ರಮಕ್ಕೆ. ಅವರಿಗೆ ಕೂಡ ಕೇಳ್ಬೇಕಲ್ಲ, ಒಂದು ಕಾರ್ಯಕ್ರಮ ಆಗುವ ಸ್ಪೀಕರ್ಸ್ ಗಳು ಲೌಡ್ನೆಸ್ ಇರ್ತದೆ ಅಷ್ಟು ಜನರನ್ನು ರೀಚ್ ಮಾಡ್ಬೇಕಾದ್ರೆ. ಒಂದು ಎಂತ ಹೇಳ್ತಾರೆ, ಬೇಸಿಕ್ ನೀಡ್ ಯಾವ್ದುಂಟು ಅದನ್ನು ಮಾಡ್ಲಿಕ್ಕಾದ್ರೂ ಬಿಡಿ. 10 ಗಂಟೆಗೆ ಬಂದ್ ಮಾಡುದಾ ಓಕೆ, ಯಾರು ಹೇಳ್ತಾ ಇಲ್ಲ ನಮಗೆ ಬೆಳಿಗ್ಗೆ ತನಕ ಬೇಕು ಹೇಳಿ. ನಮಗೂ ಮರುದಿವಸ ಇನ್ನೊಂದು ಕಾರ್ಯಕ್ರಮ ಹಾಕ್ಲಿಕ್ಕೆ ಸುಲಭ ಆಗ್ತದೆ. 10 ಗಂಟೆಗೆ ಇದ್ರು ನಮಗೆ ಏನು ಅಡ್ಡಿ ಇಲ್ಲ ಅದಕ್ಕೆ. ಆದ್ರೆ ಹಾಕ್ಲಿಕ್ಕೆ ಬಿಡಿ, ಇದು ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ ಹೇಳಿದ್ರೆ. ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ಪೊಲೀಸರು ಡಿಜೆ ಪದವನ್ನು ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಡಿಜೆ ನೋಡಿ, ಅಲ್ಲಿ ಡಿಜೆ ಕೂಡ ಬ್ಯಾನ್ ಅಂತ ಹೇಳುದು. ಡಿಜೆ ಅಂದ್ರೆ ಖಾಲಿ ಆಪರೇಟರ್, ಅಂದ್ರೆ ಮ್ಯೂಸಿಕ್ ಹಾಕುವವ, ಒಂದು ಕಲಾವಿದ. ಆತನಿಗೆ ಸಣ್ಣ ಸ್ಪೀಕರ್ ಕೊಟ್ಟರು ಪ್ಲೇ ಮಾಡ್ತಾನೆ ಮ್ಯೂಸಿಕ್ ಅನ್ನು, ದೊಡ್ಡ ಸ್ಪೀಕರ್ ಕೊಟ್ಟರು ಪ್ಲೇ ಮಾಡ್ತಾನೆ. ಸೌಂಡ್ ಪ್ರೊವೈಡ್ ಮಾಡುದು ಯಾವುದಕ್ಕೆ ಹೇಳಿದ್ರೆ, ಆಯೋಜಕರು ಅಷ್ಟು ರಿಕ್ವೈರ್ಮೆಂಟ್, ಅಂದ್ರೆ ಇಷ್ಟು ಜನ ಸಾವಿರಾರು ಜನರು ಸೇರ್ತಾರೆ, ಅಷ್ಟು ಜನರಿಗೆ ಕೇಳುವಷ್ಟು ಸ್ಪೀಕರ್ ಹಾಕೊಂಡು ಸೌಂಡ್ ಸಿಸ್ಟಮ್ ನಾವು ಹಾಕುವಂತದ್ದು. ಸೊ ಅವರೆಂತ ಮಾಡ್ತಿದ್ದಾರೆ ಹೇಳಿದ್ರೆ, ಸ್ಪೀಕರ್ಸ್ ಗಳನ್ನು ಡಿಜೆ ಅಂತ ಹೇಳ್ಕೊಂಡಿದ್ದಾರೆ ಈಗ. ಆಕ್ಚುಲಿ ಡಿಜೆ ಅನ್ನೋದು ಒಬ್ಬ ಆರ್ಟಿಸ್ಟ್ ಮಾತ್ರ, ಒಂದು ಅವನ ಪ್ಲೇಯರ್ ಅಲ್ಲಿ ಮ್ಯೂಸಿಕ್ ಅನ್ನು ಒಂದಾದ ಮೇಲೆ ಒಂದು ಮ್ಯೂಸಿಕ್ ಅನ್ನು ಮಿಕ್ಸ್ ಮಾಡಿ ಬಿಡುವಂತದ್ದು.
ಈ ಅವರು ಈಗ ಬ್ಯಾನ್ ಮಾಡಿರುವಂತದ್ದು ಸ್ಪೀಕರ್ಸ್ ಗಳನ್ನು, ದೊಡ್ಡ ದೊಡ್ಡ ಸ್ಪೀಕರ್ಸ್ ಗಳನ್ನು ಹಾಕ್ಲಿಕ್ಕಿಲ್ಲ. ಇದರಿಂದ ಕಷ್ಟ ಆಗುವಂತದ್ದು ಈ ಸಿಂಗರ್ ಗಳು ಯಾರಿದ್ದಾರೆ, ಟ್ರ್ಯಾಕ್ ಸಿಂಗರ್ಗಳು, ಈಗ ಅವರಿಗೆ ದುಡಿಮೆ ಇರುವಂತದ್ದು. ಈಗ ಇವರು ಬ್ಯಾನ್ ಮಾಡಿದ್ರೆ ಇನ್ನು ಗಣೇಶೋತ್ಸವ, ಶಿವರಾತ್ರಿ, ನವರಾತ್ರಿ ಎಲ್ಲ ಬರ್ತದೆ. ಎಲ್ಲದಕ್ಕೂ ಈಗ ಅದನ್ನೇ ನಂಬಿ ಬದುಕಿವರಿದ್ದಾರೆ ಸೌಂಡ್ ಸಿಸ್ಟಮ್ ನಲ್ಲಿ. ಮೊನ್ನೆ ಒಬ್ಬರು ಇದು ಬ್ಯಾನ್ ಆದದಕ್ಕೆ ಒಬ್ಬರು ಸುಸೈಡ್ ಕೂಡ ಮಾಡಿದ್ರು, ಒಬ್ಬರು 40 ವರ್ಷದ. ಅಂದ್ರೆ ಅಷ್ಟು ಲೋನ್ ಗಳನ್ನು ಮಾಡಿರ್ತಾರೆ, ಸ್ಪೀಕರ್ಸ್ ಗಳನ್ನು ಪರ್ಚೇಸ್ ಮಾಡಿರ್ತಾರೆ ಕಾರ್ಯಕ್ರಮಕ್ಕೆ. ಅರ್ಥ ಮಾಡ್ಬೇಕಲ್ಲ, ಈ ರಾಜಕಾರಣಿಗಳ ಮಾತನ್ನು ಕೇಳುದಿಲ್ಲ, ಯಾರ ಮಾತನ್ನು ಕೇಳುದಿಲ್ಲ ಹೇಳಿದ್ರೆ ಎಂತ ಅವಸ್ಥೆ. ಒಂದು ಮನುಷ್ಯನಿಗೆ ಒಂದು ಮನುಷ್ಯತ್ವ ಅನ್ನೋದು ಇರ್ಬೇಕಲ್ಲ, ಇದು ಯಾವುದೂ ಇಲ್ಲ ಹೇಳಿದ್ರೆ. ಒಂದು ಜನರು ಇಷ್ಟು ನೋವಿನಲ್ಲಿದ್ದಾರೆ, ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡುತ್ತಿಲ್ಲ, ಆಯೋಜಕರಿಗೂ ಬಿಡುತ್ತಿಲ್ಲ. ಎಂತ ಇದು, ಎಂತ ಶಿಸ್ತಮ್ಮ, ಎಂತ ಇದು ಶಿಸ್ತು ಇಷ್ಟು ಸಹ. ಒಂದು 10 ಗಂಟೆ ಆದ್ರೂ ಪರಿಮಿತಿ ಅದನ್ನ ಒಂದು ಇಟ್ಟು ಬಿಡಿ, ಒಂದು 10 ಗಂಟೆಗೆ ಬಂದು ಮಾಡಿ. ಬಾರ್ ಅಂಡ್ ರೆಸ್ಟೋರೆಂಟ್ಗಳು 11 ಗಂಟೆ 11:30ವರೆಗೆ ಇರ್ತದೆ. ನಿಮ್ಮ ಡಿಜೆಗೆ 10 ಗಂಟೆ. ಅದೇ ಇವರಿಗೆ ನೋಡಿ, ಯಾವ್ದನ್ನು ಮಾಡ್ಬೇಕಿತ್ತು ಅದಕ್ಕೆ ಮಾಡ್ತಾ ಇಲ್ಲ ಇವರು. ಯಾವ್ದನ್ನು ಮಾಡ್ಬೇಕಿತ್ತು ಅದನ್ನು ಮಾಡ್ತಾ ಇಲ್ಲ ಇವರು. ನೋಡಿ, ಅದೇ ಸ್ಪೀಕರ್ ಅನ್ನು ಮೊನ್ನೆ ಜಿಲ್ಲಾಡಳಿತ ಮಾಡಿದಂತ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಅಷ್ಟೇ ಸ್ಪೀಕರ್ ಹಾಕಿದ್ರು. ಮೊನ್ನೆ ಉರುಸ್ಟೋರ್ ಅಲ್ಲಿ ಯಾವ್ದು ಕೊಂಡೋದ್ರು ನೋಡಿ ಇವರು 6 ಗಂಟೆಗೆ. ಅಷ್ಟೇ ಸ್ಪೀಕರ್ ಅನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ ಯಾವ್ದು ಸ್ವಾತಂತ್ರ್ಯೋತ್ಸವಕ್ಕೆ ಅಷ್ಟೇ ಸ್ಪೀಕರ್ ಹಾಕಿದ್ರು. ಆಗ ಬ್ಯಾನ್ ಇರ್ಲಿಲ್ಲ ಸರ್, ಸರ್ಕಾರಿ ಕಾರ್ಯಕ್ರಮ, ಅದಕ್ಕೆ ಬ್ಯಾನ್ ಇರುದಿಲ್ಲ. ಇವರು ಉಪಯೋಗಿಸುವಂತ ಮೈಕ್ಗಳಿಗೆ ಬ್ಯಾನ್ ಇರುದಿಲ್ಲ ಇವರಿಗೆ ಬೇಕಾದಾಗ. ಅದೇ ಸಾರ್ವಜನಿಕವಾಗಿ ಯಾರ್ದಾದ್ರೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವರದ್ದು ಬ್ಯಾನ್ ಇರ್ತದೆ, ಯಾಕಂದ್ರೆ ಸಾರ್ವಜನಿಕರು ಸೇರ್ತಾರೆ ಹೇಳಿ ಅಲ್ಲಿ. ಇವರಿಗೆ ಹಾಗಾದ್ರೆ ಅಷ್ಟು ಕಷ್ಟ ಆಗುತ್ತಾದ್ರೆ ಎಂತ ಇದು ಇಲಾಖೆ ಹಾಗಾದ್ರೆ? ಎಲ್ಲರನ್ನು ಬಂಧಿಸಿ ಒಳಗಿಟ್ಕೊಳ್ಬಹುದಲ್ಲ ಇವರಿಗೆ? ಇವರಿಗೆ ಒಂದು ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಹೇಗೆ? ಹಾಗಾದ್ರೆ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಪ್ರಯತ್ನ ಅಂತ ಹೇಳ್ತೀರಾ ನೀವು? ಧಾರ್ಮಿಕ ಭಾವನೆ ಈಗ ನೋಡಿ ಅವರಿಗೆ ಇಡುವಂತದ್ದು. ಈಗ ನೋಡಿ, ಮೊನ್ನೆ ಅಷ್ಟಮಿ ಆಯ್ತು, ಅಷ್ಟಮಿಗೆ ನಿಲ್ಲಿಸಿದ್ರೆ ಎಲ್ಲರೂ ಸಹ. ನೆಕ್ಸ್ಟ್ ಈಗ ಇದು ಬರ್ತದೆ, ಚೌತಿ ಬಂತು, ಚೌತಿಗೆ ನಿಲ್ಲಿಸ್ತಾರೆ. ನೆಕ್ಸ್ಟ್ ನವರಾತ್ರಿ ಬರ್ತದೆ, ಅದಕ್ಕೂ ನಿಲ್ಲಿಸ್ತಾರೆ. ಎಲ್ಲ ಅಲ್ಲಿ ಬರ್ದು ಕೊಟ್ಟಾಗಿ ಇಲ್ಲಿ ಮಾಡ್ಬೇಕನ್ನೋದು ಇಲ್ಲಲ್ಲ. ಇಲ್ಲಿಯ ಪ್ರಾದೇಶಿಕತೆಯನ್ನು ಸಹ ಸ್ವಲ್ಪ ನೋಡ್ಬೇಕಲ್ಲ. ಇವರು ಯಾವುದೇ ರಾಜ್ಯದಿಂದ ಎಲ್ಲ ಇಲ್ಲಿ ಬರ್ತಾರೆ, ಇಲ್ಲಿಯ ಪ್ರಾದೇಶಿಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಮೊದಲು. ಇಲ್ಲಿಯ ಕೋಲಗಳು 10 ಗಂಟೆ ನಂತರ ರಾತ್ರಿ ಬೆಳಿಗ್ಗೆ ತನಕ ನಡೆಯುವಂತದ್ದು, ಯಕ್ಷಗಾನಗಳಿದ್ದು, ಯಕ್ಷಗಾನವನ್ನು ನಿಲ್ಲಿಸಿದ್ರು ಪರಿಮಿತಿ ಹಾಕಿ. ಇವರು ಅರ್ಥ ಮಾಡುದು ಒಂದು ಪ್ರಾದೇಶಿಕತೆಯಲ್ಲಿ ಹೇಗೆ ಉಂಟು, ಜನರ ಭಾವನೆಗಳು ಹೇಗೆ ಉಂಟು, ಅದನ್ನು ಅರ್ಥ ಮಾಡಿಕೊಳ್ಳುವಂತ ಇಲಾಖೆ ಅಧಿಕಾರಿಗಳನ್ನು ಇಲ್ಲಿ ಹಾಕ್ಬೇಕಲ್ಲ ರಾಜಕಾರಣಿಗಳು. ಹೌದು. ನಾನು ಕೋಲು ಕೊಟ್ಟು ಇದನ್ನೇ ಮಾಡ್ಬೇಕು ಹೇಳಿದ್ರೆ ಆಗುದಿಲ್ಲ. ಕೆಲವರ ಭಾವನೆಗಳ ಧಕ್ಕೆ ಆಗ್ತದೆ. ನಾಳ್ದು ಕೋಲ ನಡೆಯುವಾಗ ಇವರು ಹೇಳುವವರಲ್ಲ, ಬಂದ್ ಮಾಡಿ ಉಪದ್ರ ಆಗ್ತದೆ. ಯಾರು ಒಬ್ಬ ಬದಿವನೆ ಒಂದು ಫೋನ್ ಮಾಡಿ ಹೇಳಿದ್ರೆ ಸಹ ಇವರು ಬಂದು ನಿಲ್ಲಿಸ್ತಾರ ಸರ್? ದೈವಾರಾಧನೆ ಆಗ್ತದೆ, ನೇಮಕೋಲಗಳಾಗ್ತದೆ, ಇನ್ನು ಭಜನೆಗಳಾಗ್ತದೆ, ಎಕ್ಕ ಭಜನೆಗಳಾಗ್ತದೆ. ವಾಲ್ಯೂಮ್ ಕಡಿಮೆ ಮಾಡಿ ಅದೆಲ್ಲ ಓಕೆ ಸರ್, ಇದು ಮಾಡ್ಲೇಬಾರ್ದು ಹೇಳಿದ್ರೆ. ಮೊನ್ನೆ ನೋಡಿ ಉರುಸ್ಟೋರ್ ಅಲ್ಲಿ ಕಾರ್ಯಕ್ರಮ ಶುರುವೇ ಆಗ್ಲಿಲ್ಲ. 10 ಗಂಟೆ ಬಿಡಿ, ರಾತ್ರಿ ಸಂಜೆ 6 ಗಂಟೆಗೆ ಬಂದ್ ಮಾಡಿದ್ದಾರೆ. ಹಾಗಾದ್ರೆ ಎಂತ, ಯಾವ ರಾಜ್ಯದಲ್ಲಿದ್ದೇವೆ, ಯಾವ ದೇಶದಲ್ಲಿದ್ದೇವೆ ನಾವು? ಇಷ್ಟು ಹೆದರಿಕೆ, ಇಷ್ಟು ಜನರನ್ನು ಹಿಡಿದಿಟ್ಟುಕೊಳ್ಳು, ಕಟ್ಟಿ ಹಾಕುವಂತ ಎಂತ ಇದು ಎಂತ ಕಾನೂನು ಇದು? ಇವರೆಲ್ಲ ಹೇಳಿ ಅಲ್ಲ, ಮನೆಗೆ ರೇಷನ್ ತಂದು ಹಾಕ್ಲಿ, ಎಲ್ಲರೂ ಸಹ ಅವರವರ ಮನೆಯೊಳಗೆ ಕುತ್ಕೊಳ್ಳಿ ಅಂದ್ರೆ ಇವರಿಗೆ ಅಷ್ಟು ಹೆದರಿಕೆ ಆಗುದು. ಹೊರಗೆ ಬಂದ್ರೆ ಜನರು ಹೊರಗೆ ಸಭೆ ಸೇರಿದ್ರೆ ಇವರಿಗೆ ಜಗಳಗಳಾದ್ರೆ ಇವರ ಹೆಸರು ಹಾಳಾಗ್ತದೆ ಅನ್ನೋದು ಇದ್ರೆ ಇವರ ತಲೆಯಲ್ಲಿ. ಇವರಿಗೆ ಹೆದರಿಕೆ ಇಷ್ಟೇ, ಹೆಸರು ಹಾಳಾಗ್ತದೆ ಹೇಳಿ. ಏನಾದ್ರೂ ಆದ್ರೆ ಜಗಳಗಳೆಲ್ಲ ಆದ್ರೆ ಇವರ ಹೆಸರುಗಳ ಹಾಳಾಗ್ತದೆ. ಇವರಿಗೊಂದು ನಾನೊಂದು ಶಿಸ್ತಿನ ಸಿಪಾಯಿ ಅನ್ನೋದು ಹೆಸರು ಬಾಳ್ಬೇಕಾದ್ರೆ ಜನರಿಗೆ ಎಲ್ಲರಿಗೆ ರೇಷನ್ ಕೊಡ್ಲಿ, ಎಲ್ಲರಿಗೂ ನಾವೆಲ್ಲ ಕೆಲಸ ಬಿಡ್ತೇವೆ, ನಮಗೆಲ್ಲ ಒಂದು ಯಾವ್ದಾದ್ರು ಉದ್ಯೋಗ, ಸರ್ಕಾರಿ ಉದ್ಯೋಗ ಕೊಡ್ಲಿ, ನಾವು ಕೂಡ ಕೆಲಸ ಮಾಡ್ತೇವೆ ಸರ್. ಓಕೆ ಸರ್, ಓಕೆ, ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಎಸ್.